ನಮಸ್ಕಾರ ವೀಕ್ಷಕರೇ, 2003ರಲ್ಲಿ ಪುನೀತ್ ರಾಜ್ಕುಮಾರ್ ನಟನೆಯ ಆಪಿ ಸಿನಿಮಾ ಮೂಲಕ ಬೆಳ್ಳಿತೆರೆಗೆ ಕಾಲಿಟ್ಟು ತನ್ನ ಸೌಂದರ್ಯ ಮತ್ತು ಅಭಿನಯದ ಮೂಲಕ ಹದಿಹರೆಯದ ಹುಡುಗರ ಹೃದಯಕ್ಕೆ ಕಿಚ್ಚು ಹಚ್ಚಿದ್ದಂತಹ ರಮ್ಯಾ ಅವರ ಮೂಲ ಹೆಸರು ದಿವ್ಯಾ ಸ್ಪಂದನ. ಇವರು ಆರ್.ಟಿ. ನಾರಾಯಣ್ ಮತ್ತು ರಂಜಿತಾ ದಂಪತಿಗಳ ಪುತ್ರಿಯಾಗಿ 29 ನವೆಂಬರ್ 1982ರಲ್ಲಿ ಜನಿಸಿದ್ರು. ಇವರ ಪ್ರಾಥಮಿಕ ಶಿಕ್ಷಣವನ್ನ ಊಟಿಯಲ್ಲಿ ಮುಗಿಸಿದ್ದಾರೆ ಮತ್ತು ಪ್ರೌಢ ಶಿಕ್ಷಣವನ್ನ ಚೆನ್ನೈನಲ್ಲಿ ಪೂರ್ಣಗೊಳಿಸಿದ್ದಾರೆ. 1 ದಶಕದವರೆಗೆ ಸ್ಯಾಂಡಲ್ವುಡ್ ನಲ್ಲಿ ರಾಣಿಯಂತೆ ಮೆರೆದದ್ದು ಮಾತ್ರವಲ್ಲ, ಈಗಲೂ ಕೂಡ ಸ್ಯಾಂಡಲ್ವುಡ್ ಕ್ವೀನ್ ಎಂದೇ ಕರೆಸಿಕೊಳ್ಳುವಂತಹ ನಟಿ ರಮ್ಯರ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ ಬನ್ನಿ. ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ತಪ್ಪದೇ ಒತ್ತಿ. ಪ್ರಿಯ ವೀಕ್ಷಕರೇ, ಸ್ಯಾಂಡಲ್ವುಡ್ನಲ್ಲಿ ಸುಮಾರು ನಟಿಯರು ಬಂದ್ರು ಹೋದ್ರು, ಆದರೆ ನಟಿ ರಮ್ಯಾ ಅವರು ಮಾತ್ರ ತಮ್ಮ ಚಾರ್ಮನ್ನ ಇಂದಿಗೂ ಕೂಡ ಉಳಿಸಿಕೊಂಡಿದ್ದು ಈಗಲೂ ಕೂಡ ಸಾವಿರಾರು ಯುವಕರ ಮೆಚ್ಚಿನ ನಟಿ ಅಂದ್ರೆ ತಪ್ಪಿಲ್ಲ. ಆ ಮಟ್ಟಿಗೆ ಅವರ ಅಭಿಮಾನಿಗಳು ಇದ್ದಾರೆ. ಆಪಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ನಾಯಕಿಯಾಗಿ ಸಿನಿಪಯಣವನ್ನ ಆರಂಭಿಸಿದಂತಹ ಇವರಿಗೆ ಆಪಿ ಚಿತ್ರ ಭರ್ಜರಿ ಪ್ರದರ್ಶನ ಕಂಡ ಮೇಲೆ ಮತ್ತೆ ಹಿಂತಿರುಗಿ ನೋಡುವಂತಹ ಪ್ರಸಂಗವೇ ಎದುರಾಗಲಿಲ್ಲ. ನಂತರದ ದಿನಗಳಲ್ಲಿ ಕನ್ನಡ ಚಿತ್ರರಂಗದ ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆಯಲ್ಲಿ ಅಭಿನಯಿಸಿ ಸ್ಯಾಂಡಲ್ವುಡ್ ಕ್ವೀನ್ ಆಗಿ ಹೊರಹೊಮ್ಮಿದ್ರು. ಹೀಗೆ ಹಲವು ಕನ್ನಡ ಚಿತ್ರಗಳು ಮಾತ್ರವಲ್ಲದೆ ತೆಲುಗು, ತಮಿಳು ಚಿತ್ರಗಳಲ್ಲೂ ಕೂಡ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಅಲ್ಲದೆ ಇವರು ನಟಿಸಿದಂತಹ ತನನಂ ತನನಂ, ಸಂಜು ವೇಟ್ಸ್ ಗೀತ, ಮುಸ್ಸಂಜೆ ಮಾತು, ಜಸ್ಟ್ ಮಾತ್ಮತಲಿ ಚಿತ್ರದ ಅತ್ಯುತ್ತಮ ಅಭಿನಯಕ್ಕಾಗಿ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನ ಕೂಡ ಪಡೆದಿದ್ದಾರೆ. ರಮ್ಯಾ ಅವರು ಕೇವಲ ಚಿತ್ರರಂಗದಲ್ಲಿ ಅಷ್ಟೇ ಅಲ್ಲದೆ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದ್ದಾರೆ. ಇವರು 2011ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು 2013ರ ಉಪಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯಬೇರಿಯನ್ನ ಬಾರಿಸಿ ಮೊದಲ ಬಾರಿಗೆ ಲೋಕಸಭೆಯನ್ನ ಪ್ರವೇಶ ಮಾಡಿದ್ರು. ಆದರೆ 16ನೇ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಪುನಃ ಸ್ಪರ್ಧಿಸಿ ಸೋಲನ್ನ ಕೂಡ ಕಂಡ್ರು. 1 ಬಾರಿ ಲೋಕಸಭೆಯನ್ನ ಪ್ರವೇಶ ಮಾಡಿರುವಂತಹ ರಮ್ಯಾ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮದೇ ಆದಂತಹ ವರ್ಚಸ್ಸನ್ನ ಹೊಂದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥೆಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಆದರೆ ಸಿನಿಮಾಗಳಲ್ಲಿ ಯಶಸ್ಸನ್ನ ಕಂಡಂತಹ ರಮ್ಯಾ ಅವರು ರಾಜಕೀಯದಲ್ಲಿ ಅಷ್ಟಾಗಿ ಹೆಸರು ಮಾಡಲಿಲ್ಲ. ಹಾಗಾಗಿ ಅವರು ಸಿನಿಮಾ ರಂಗದಲ್ಲಿ ಮತ್ತೆ ಸಕ್ರಿಯರಾಗ್ತಾರಾ ಎಂಬ ಪ್ರಶ್ನೆ ಹಲವರನ್ನ ಕಾಡಿತ್ತು. 2012ರವರೆಗೆ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಂತಹ ರಮ್ಯಾ ಅವರು ಆ ಬಳಿಕ ರಾಜಕೀಯದಲ್ಲಿ ಬ್ಯುಸಿಯಾಗಿ ಬಿಟ್ರು. 2012ರ ಬಳಿಕ ರಮ್ಯಾ ನಟಿಸಿದ್ದು ಕೇವಲ 2 ಸಿನಿಮಾಗಳಲ್ಲಿ ಅಷ್ಟೇ. ಆದರೆ ಇದ್ದಕ್ಕಿದ್ದಂತೆ ರಾಜಕೀಯಕ್ಕೆ ರಮ್ಯಾ ಗುಡ್ ಬೈ ಹೇಳಿ 1 ವರ್ಷಗಳ ಕಾಲ ಮರೆಯಾದ್ರು. ಹಾಗಾಗಿ ಮೋಹಕ ತಾರೆ ಆಧ್ಯಾತ್ಮದತ್ತ ವಾಲಿದ್ದಾರೆ ಅಂತ ಜನ ಅಂದ್ಕೊಳ್ಳುವಾಗಲೇ ತನ್ನ ನಾನಾ ಅವತಾರದ ಫೋಟೋಗಳನ್ನ ಹಾಕಿ ನಾನು ನಿಮ್ಮ ಹಳೆಯ ರಮ್ಯಾ ಅಂತ ಹೇಳಿ ಅಭಿಮಾನಿಗಳ ಹೃದಯದಲ್ಲಿ ಕಚಗುಳಿ ಇಟ್ಟಿದ್ರು. ಅವರ ಹಾಟ್ ಲುಕ್ಗಳನ್ನ ನೋಡಿ ನಿದ್ದೆ ಕೆಡಿಸಿಕೊಂಡಂತಹ ಯುವಕರೆಷ್ಟೋ. ಇಷ್ಟು ಸುದೀರ್ಘ ಕಾಲ ಸಿನಿಮಾ ರಂಗದಿಂದ ಮತ್ತು ಅಭಿನಯದಿಂದ ಅವರು ದೂರ ಉಳಿದರೂ ಕೂಡ ಇನ್ನೂ ಅವರ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಹೊರತು ಕಮ್ಮಿಯೇನೂ ಆಗಿಲ್ಲ ಬಿಡಿ. ಈ ನಡುವೆ ಸ್ಯಾಂಡಲ್ವುಡ್ಗೆ ಬರ್ತಾರೆ, ಬಂದು ಅಭಿಮಾನಿಗಳನ್ನ ಖುಷಿಪಡಿಸ್ತಾರೆ ಅನ್ನುವಂತಹ ಊಹಾಪೋಹಗಳಿಗೆ ಇದೀಗ ಬ್ರೇಕ್ ಬಿದ್ದಿದೆ. ಹೌದು, ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನನ್ನ ಕಾಮ್ಬ್ಯಾಕ್ ಸಿನಿಮಾದ ಬಗ್ಗೆ ನಿಮ್ಮ ಕುತೂಹಲ, ಅದರ ಬಗ್ಗೆ ಹರಡಿರುವಂತಹ ಗಾಳಿ ಸುದ್ದಿಗಳು ಎಲ್ಲವೂ ಕೂಡ ನನಗೆ ಅರ್ಥವಾಗ್ತಾ ಇದೆ. ಆದರೆ ನನ್ನ ಕಾಮ್ಬ್ಯಾಕ್ ಸಿನಿಮಾ ಬಗ್ಗೆ ಹರಡಿರುವಂತಹ ಗಾಳಿ ಸುದ್ದಿಗಳು ನಿಜವಲ್ಲ. ನಾನು ಕೆಲವು ಚಿತ್ರಕಥೆಗಳನ್ನ ಕಳೆದ ಕೆಲವು ತಿಂಗಳುಗಳಿಂದ ಕೇಳ್ತಾ ಇದ್ದೇನೆ. ಯಾವಾಗ ಎಲ್ಲವೂ ಕೂಡ ನನಗೆ ಸರಿ ಎನಿಸುತ್ತದೆಯೋ ಆಗ ನಾನು ನಿಮಗೆ ಖುದ್ದಾಗಿ ವಿಷಯವನ್ನ ತಿಳಿಸ್ತೇನೆ. ಅಲ್ಲಿವರೆಗೂ ನಿಮ್ಮ ಕುತೂಹಲವನ್ನ ತುಸು ಕಾಯ್ದಿಟ್ಟುಕೊಳ್ಳಿ ಎಂದಿದ್ದಾರೆ ರಮ್ಯಾ. ಅಷ್ಟೇ ಅಲ್ಲದೆ ಕೆಲವು ದಿನಗಳ ಹಿಂದೆ ಅವಕಾಶಗಳು ಬರ್ತಲೇ ಇರ್ತವೆ. ನಾನಿವಾಗ ಕೆಲವು ಚಿತ್ರಕಥೆಗಳನ್ನ ಕೇಳ್ತಾ ಇದ್ದೇನೆ. ಆದಷ್ಟು ಶೀಘ್ರವಾಗಿ ಈ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ನೀಡ್ತೇನೆ. ನನ್ನ ಕಾಮ್ಬ್ಯಾಕ್ ಸಿನಿಮಾದ ಬಗ್ಗೆ ಮಾರ್ಚ್ನಲ್ಲಿ ನಾನು ಮಾಧ್ಯಮಗಳೊಟ್ಟಿಗೆ ಮಾಹಿತಿಯನ್ನ ಹಂಚಿಕೊಳ್ತೇನೆ. ಶಸ್ತ್ರಚಿಕಿತ್ಸೆಯನ್ನ ಮಾಡಿಕೊಂಡಿದ್ದು, ಆ ಬಳಿಕ ನಾನು ತುಸು ದೇಹ ತೂಕವನ್ನ ಹೆಚ್ಚಿಸಿಕೊಂಡಿದ್ದೇನೆ. ಅದನ್ನ ನಿವಾರಣೆ ಮಾಡಿಕೊಳ್ಳಬೇಕಿದೆ. ನಟನೆಗೆ ಬೇಕಾದಂತಹ ದೇಹ ಸ್ಥಿತಿಯನ್ನ ಮರಳಿ ಪಡೆದುಕೊಳ್ಳಬೇಕಿದೆ. ಆ ನಿಟ್ಟಿನಲ್ಲಿ ನಾನೀಗ ಕೆಲಸ ಮಾಡುತ್ತಿದ್ದೇನೆ ಅಂತ ಕೆಲ ದಿನಗಳ ಹಿಂದೆ ಮಾಧ್ಯಮಗಳೊಟ್ಟಿಗೆ ಮಾತನಾಡ್ತಾ ಹೇಳಿದ್ರು ನಟಿ ರಮ್ಯಾ. ನಟಿ ರಮ್ಯಾ ಹಲವು ವರ್ಷ ನಟನೆಯಿಂದ ದೂರ ಉಳಿದಿದ್ರೂ ಕೂಡ
ಸಿನಿಮಾ ರಂಗದಿಂದ ದೂರ ಇರಲಿಲ್ಲ. ಸಿನಿಮಾ ರಂಗದ ಗೆಳೆಯರೊಟ್ಟಿಗೆ ಸದಾ ಸಂಪರ್ಕದಲ್ಲಿದ್ರು. ಕನ್ನಡ ಸಿನಿಮಾಗಳನ್ನ ವೀಕ್ಷಿಸಿ ಅವುಗಳ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯೆಗಳನ್ನ ನೀಡ್ತಲೇ ಇದ್ರು. ಪ್ರಸ್ತುತ ಬೆಂಗಳೂರಿನಲ್ಲಿಯೇ ಇರುವಂತಹ ನಟಿ ರಮ್ಯಾ 2 ದಿನಗಳ ಹಿಂದೆಯಷ್ಟೇ ನಟಿ ಅಮೂಲ್ಯ ಅವರ ಸೀಮಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಮತ್ತು ಅಮೂಲ್ಯಗೆ ಬಹು ದುಬಾರಿಯಾದಂತಹ ಕನಕವಲ್ಲಿ ಸೀರೆಯನ್ನ ಉಡುಗೊರೆಯಾಗಿ ನೀಡಿದ್ರು ಕೂಡ. ಜೊತೆಗೆ ಗಿಫ್ಟ್ ಕಾರ್ಡ್ ಒಂದನ್ನ ಸಹ ನೀಡಿ ಶುಭವನ್ನ ಹಾರೈಸಿದ್ರು ನಟಿ ರಮ್ಯಾ. ರಮ್ಯಾ ನೀಡಿದಂತಹ ಕನಕವಲ್ಲಿ ಸೀರೆಯ ಚಿತ್ರವನ್ನ ಹಾಗೂ ಶುಭಾಶಯದ ಕಾರ್ಡ್ನ ಚಿತ್ರವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಸಂತೋಷ ಪಟ್ಟಿದ್ರು ನಟಿ ಅಮೂಲ್ಯ ಅವರು. ಈ ಎಲ್ಲ ಬೆಳವಣಿಗೆಯನ್ನ ಗಮನಿಸಿದ್ರೆ ಚಂದನವನದ ಪದ್ಮಾವತಿ ಮತ್ತೆ ತೆರೆಯ ಮೇಲೆ ಮಿಂಚೋದು ಪಕ್ಕಾ ಅನಿಸ್ತಾ ಇದೆ. ಜೊತೆಗೆ ಇಷ್ಟು ದಿನ ಕಾತರದಿಂದ ಕಾಯ್ತಾ ಇದ್ದಂತಹ ಅಭಿಮಾನಿಗಳಿಗೆ ರಮ್ಯರನ್ನ ತೆರೆ ಮೇಲೆ ನೋಡುವಂತಹ ಅವಕಾಶ ಮತ್ತೆ ಸಿಕ್ಕಿದಂತಾಗುತ್ತದೆ ಎಂದೇ ಹೇಳಬಹುದು. ಆದ್ರೆ ಯಾವ ಸಿನಿಮಾ ಶೂಟಿಂಗ್ ಯಾವಾಗ, ಯಾರ ಜೊತೆ ಎಂಟ್ರಿ ಕೊಡ್ತಿದ್ದಾರೆ ಮಾಡ್ರನ್ ಚೂಲಿ ಅಂತ ತಿಳಿಯೋದಕ್ಕೆ ನಾವೆಲ್ಲ ಮಾರ್ಚ್ ತನಕ ಕಾಯಲೇಬೇಕು. ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ಕುತೂಹಲಕಾರಿ ಮಾಹಿತಿಗಳೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.